ಮಂಗಳೂರು ತಾಲೂಕಿನ ಕೆಂಚನಕೆರೆಯಲ್ಲಿ ರಕ್ತಚಂದನ ಮರದ ತುಂಡುಗಳನ್ನು ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡ ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು 7 ಮಂದಿಯನ್ನು ಬಂಧಿಸಿದ್ದಾರೆ. ಆಲಾಡಿ ರಾಜೇಶ್ ರೆಡ್ಡಿ, ಅನಿಲ್ ಕುಮಾರ್, ಪಾಲ್ ರಾಜ್, ದಿನೇಶ್ ಕುಮಾರ್, ಕುಂಜಾ ಮೊಹಮ್ಮದ್, ಅನಿಲ್ ಕುಮಾರ್, ಶಮೀರ್ ಇವರೆಲ್ಲ ಬಂದಿದ್ರು. ಆರೋಪಿಗಳು ವಾಹನದಲ್ಲಿ ರಕ್ತಚಂದನವನ್ನು ಹುಲ್ಲಿನ ಚೀಲದಲ್ಲಿ ಮುಚ್ಚಿ ಸಾಗಿಸ್ತಾ ಇದ್ರು. ಇದಕ್ಕೆ ಮಹೇಂದ್ರ ಮೊರಾಜೋ ವಾಹನವನ್ನು ಬೆಂಗಾವಲಾಗಿಸಿ ಖಚಿತ ಮಾಹಿತಿ ಆಧಾರದಲ್ಲಿ ಮಂಗಳೂರು ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿ ರಕ್ತಚಂದನ ಸಾಗಣೆ ಮಾಡುವುದನ್ನು ಪತ್ತೆ ಹಚ್ಚಿದ್ದಾರೆ. 316 ದಿಮ್ಮಿಗಳು ಸಿಕ್ಕಿದ್ದು ಇದರ ಮೌಲ್ಯ ಸುಮಾರು 4.15 ಕೋಟಿ ಅಂತ ಅಂದಾಜಿಸಲಾಗಿದೆ. ವಾಹನದಲ್ಲಿದ್ದಂಥ ರಕ್ತಚಂದನ ಮರದ ತುಂಡುಗಳನ್ನು ಮತ್ತು ಅದರ ವಾಹನವನ್ನು 2 ವಾಹನವನ್ನು ವಶಕ್ಕೆ ಪಡೆದುಕೊಂಡು ಒಟ್ಟಾರೆಯಾಗಿ 7 ಮಂದಿಯನ್ನ ಬಂಧಿಸಲಾಗಿದೆ. ಓರ್ವ ಆರೋಪಿ ಸದ್ಯ ಪರಾರಿಯಾಗಿದ್ದಾನೆ. ವಿಚಕ್ಷಣಾ ದಳ ಮಂಗಳೂರು ಮತ್ತು ಉಡುಪಿಯವರು ಸೇರಿ ನಮಗೆ ಕೆಲವಾರು ದಿನಗಳಿಂದ ಈ ಒಂದು ಮಂಗಳೂರು ಭಾಗದ NMPTಯಿಂದ ರಕ್ತಚಂದನ ಮರಗಳು ಒಂದು ಸಾಗಾಟ ಆಗ್ತದ ಮಾಹಿತಿಯಂತೆ ನಮ್ಮ ಗೌಪ್ಯ ಸಿಬ್ಬಂದಿಗಳನ್ನು ಅದಕ್ಕೆ ನಿಯೋಜಿಸಿ ಅವರಿಂದ ಅದು ಹೇಗೆ ಟ್ರಾನ್ಸ್ಪೋರ್ಟಲ್ಲಿ ಬರ್ತದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಕಳೆದ 2 ದಿವಸಗಳಿಂದ ನಾವು ಅದ್ರ ಬಗ್ಗೆ ಸೂಕ್ಷ್ಮ ಮಾಹಿತಿಗಳನ್ನು ಗಮನಿಸಿ ನಿನ್ನೆ ದಿವಸ ನಮಗೆ ಮಾಹಿತಿ ತಿಳಿದಂತೆ ಉಡುಪಿಯಿಂದಲೇ ನಮ್ಮ ಸಿಬ್ಬಂದಿಗಳು ಅಲ್ಲಲ್ಲಿ ನಿಂತು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳುವಾಗ ಈ ಒಂದು ಲಾರಿಯಲ್ಲಿ ಮಾಲ್ ಬರ್ತದೆ ಮಾಹಿತಿ ಇತ್ತು. ಹಾಗೆ ನಾವು ಅದನ್ನು ಫಾಲೋ ಮಾಡುವಾಗ ಅವರು ನಮ್ಮ ಮೂಲಕಿಂದ ಒಳಗಡೆ ಬಂದು ಕಿಲ್ಪಾಡಿ ಗ್ರಾಮದ ಕೆಂಚನಕೆರೆ ಎಂಬಲ್ಲಿ ವಾಹನವನ್ನು ನಿಲ್ಲಿಸಿ ಇನ್ನೇನು ನಮ್ಮ ಫಾಲೋ ಮಾಡಿದವ್ರಿಗೆ ಗೊತ್ತಿಲ್ಲ ಅಥವಾ ಅಲ್ಲ ಅಕ್ಕಪಕ್ಕದಲ್ಲಿ ಅಥವಾ ಯಾವುದೋ ಗೋಡನ್ ಗಿಡನ ಗುರುತು ಮಾಡೋದು ಗೊತ್ತಿಲ್ಲ, ಅವ್ರೇನು ಮಾಹಿತಿ ಇದ್ರಲ್ಲಿ ಕೊಟ್ಟಿಲ್ಲ. ಅಲ್ಲಿ ಮಾಡುವಾಗ ನಾವು ಎಸ್ಕಾರ್ಟ್ ವಾಹನ ಮತ್ತು ಆ ಒಂದು ಲಾರಿಯನ್ನು ಹಿಡಿದು ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ಒಂದು ಈಚರ್ ವಾಹನದಲ್ಲಿ ಸುಮಾರು 8,308.400 ಗ್ರಾಮಷ್ಟು 316 ರಕ್ತಚಂದನದ ಕೋಡುಗಳು ನಮಗೆ ಪತ್ತೆ ಆಯಿತು. ರಾತ್ರಿಯಿಂದ ನಾವು ಮತ್ತೆ ಒಂದು 7 ಜನ ಆರೋಪಿಗಳನ್ನು ಬಂಧಿಸಿದ್ದೇವೆ. ಆ ಎಲ್ಲ ತುಂಡುಗಳ ಮೆಜರ್ಮೆಂಟು ತೂಕ ಅದನ್ನೆಲ್ಲ ಪರಿಶೀಲನೆ ಮಾಡುವಾಗ ಇಷ್ಟೊತ್ತಾಗಿತ್ತು. ಇನ್ನು ಮುಂದೆ ಈಗ ಒಂದು 7 ಜನ ಆರೋಪಿಗಳನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇವೆ. ಹಾಗೆ ಸುತ್ತುಗಳನ್ನು ಇದು ಸಾಮಾನ್ಯ ಒಂದು ಈಗಿನ ಮಾರುಕಟ್ಟೆ ಮೌಲ್ಯ 4 ರಿಂದ 5 ಕೋಟಿ ಇದೆ. ಹಾಗಷ್ಟು ಒಂದು ಭಾರಿ ಪ್ರಮಾಣದ ಸುತ್ತುಗಳನ್ನು ನಾವು ಈ ಒಂದು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಡಿದಿರುವುದು ಪ್ರಥಮ. ಅರಣ್ಯ ಇಲಾಖೆಯ ವಿಚಕ್ಷಣಾ ದಳ ಮಂಗಳೂರು ಮತ್ತು ಉಡುಪಿ ಹಾಗೂ ಕುಂದಾಪುರ ಪ್ರಾದೇಶಿಕ ವಿಭಾಗ, ಮಂಗಳೂರು ಪ್ರಾದೇಶಿಕ ವಿಭಾಗದ ಕೆಲವೊಂದು ಸಿಬ್ಬಂದಿಗಳು ಗೌಪ್ಯ ಮಾಹಿತಿಯನ್ನು ನಮ್ಮ ಕಲೆ ಹಾಕಿ ನಮಗೆ ಇದು ಮಾಡಿದ್ದಾರೆ. ಮೂಡುಬಿದಿರೆ ವಲಯಾಧಿಕಾರಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಗಳು ನಮಗೆ ನಿನ್ನೆ ದಿನ ನಡೆದ ಕಾರ್ಯಾಚರಣೆಯಲ್ಲಿ ನಮಗೆ ಅಕ್ಯೂಸ್ಟ್ಗಳನ್ನು ಹಿಡ್ಕೊಳ್ಳಿಕ್ಕೆ ಮತ್ತು ಇದೆಲ್ಲ ಮುಂದಿನ ಕಾರ್ಯಚಟುವಟಿಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತು ಅವರ ಉಪಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಒಂದು ವಂದನೆ ಸಲ್ಲಿಸ್ತೇವೆ. ಈ ಒಂದು ಎಲ್ಲ ಕಾರ್ಯಗಳಿಗೆ ನಮ್ಮ ಬೆಂಗಳೂರಿನ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಮಾ ಗಾರ್ಗ್ ವಿಜಿಲೆನ್ಸ್ ಅವರು ನಮಗೆ ಕಾಲಕ್ಕೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮಂಗಳೂರು ಅರಣ್ಯ ನಮ್ಮ ವಿಚಕ್ಷಣಾ ದಳದ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ.